ವಾರಾಹಿ ಯೋಜನೆಯಡಿ ಪರಿಶಿಷ್ಟ ಪಂಗಡದ ಜನತೆಯ ಉಪಯೋಗಕ್ಕಾಗಿ ನಡಪಾಲ್ನಲ್ಲಿ ನಿರ್ಮಿಸಿರುವ ಕಿಂಡಿ ಅಣೆಕಟ್ಟಿನಿಂದ ಪರಿಶಿಷ್ಟ ವರ್ಗದ ಜನತೆಗೆ ಪ್ರಯೋಜನ ದೊರೆಯದೆ ಇದ್ದು ಈ ಕಾಮಗಾರಿ ನಡೆಸಿರುವವರ ವಿರುದ್ಧ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದಿಂದ ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವಂತೆ ಯುವ ಸಬಲೀಕರಣ ಮತ್ತು ಕ್ರೀಡೆ ಮೀನುಗಾರಿಕಾ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಮೋದ್ ಮಧ್ವರಾಜ್ ತಿಳಿಸಿದ್ದಾರೆ. ಅವರು ಕುಂದಾಪುರ ತಾಲೂಕು ಪಂಚಾಯತ್ನಲ್ಲಿ ಉಡುಪಿ ಜಿಲ್ಲಾ ವಾರಾಹಿ ಯೋಜನೆಗೆ ಸಂಬಂಧಿಸಿದಂತೆ ವಾರಾಹಿ ಯೋಜನೆಯ ಎಡದಂಡೆ ಮತ್ತು ಬಲದಂಡೆ ಹಾಗೂ ಉಪ ಕಾಲುವೆ ಪ್ರದೇಶಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಕಂಡುಬಂದ ಕಾಮಗಾರಿಗಳ ನ್ಯೂನತೆಗಳನ್ನು ಸರಿಪಡಿಸಲು ನೀಡಲಾದ ನಿರ್ದೇಶನ ಮತ್ತು ಕೈಗೊಂಡ ಕ್ರಮದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ವಾರಾಹಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮರಳು ಸಮಸ್ಯೆಯ ಕುರಿತು ಚರ್ಚೆ ನಡೆಯಿತು. ಸಿಆರ್ಜೆಡ್ ವ್ಯಾಪ್ತಿಯಲ್ಲಿ ಮಾತ್ರ ಮರಳುಗಾರಿಕೆಗೆ ಅವಕಾಶ ನೀಡಲಾಗಿದೆ. ಈ ಮರಳನ್ನು ಮನೆ ಕಟ್ಟಲು ಬಳಸಲು ಸಾಧ್ಯವಾಗುತ್ತಿಲ್ಲ. ಆದರೆ ಅಕ್ರಮವಾಗಿ ನಾನ್ ಸಿಆರ್ಜೆಡ್ ವ್ಯಾಪ್ತಿಯಲ್ಲಿ ಮರಳುಗಾರಿಕೆ ನಡೆಯುತ್ತಿದೆ. ಈ ಮರಳು ಉಳ್ಳವರ ಪಾಲಾಗುತ್ತಿದೆ ಮತ್ತು ಅಧಿಕ ಹಣವನ್ನು ವಸೂಲಿ ಮಾಡಲಾಗುತ್ತಿದೆ. ಈ ಹಿನ್ನೆಲೆ ಜಿಲ್ಲೆಯೊಳಗೆ ಮರಳು ಲಭಿಸುವಂತೆ ನಾನ್ ಸಿಆರ್ಜೆಡ್ ವ್ಯಾಪ್ತಿಯಲ್ಲಿ ಮರಳು ಲಭಿಸುವಂತೆ ಮಾಡುವಂತೆ ಆಗ್ರಹಿಸಿದರು. ಈ ಕುರಿತು ಕೆಲ ಬಿಸಿ ಬಿಸಿ ಚರ್ಚೆ ಜಿಲ್ಲಾಧಿಕಾರಿಗಳು ಹಾಗೂ ಸಾರ್ವಜನಿಕರ ನಡುವೆ ನಡೆಯಿತು. ನಂತರ ಈ ಕುರಿತು ಪರಿಶೀಲನೆ ನಡೆಸುವುದಾಗಿ ಜಿಲ್ಲಾಧಿಕಾರಿಗಳು ತಿಳಿಸಿದರು. ಈಗ ಮರಳು ಸದ್ಯಕ್ಕೆ ಎಲ್ಲರಿಗೂ ತೆಗೆಯೋರಲ್ಲ, ನಾವು ಹೊಯ್ಗೆ ಮಧ್ಯಸ್ಥರ ಅಲ್ಲ. ಮಾನ್ಯ ಜಿಲ್ಲಾಧಿಕಾರಿ ಅವರೇ ತಾವು ಗಂಭೀರವಾಗಿ ಇದನ್ನು ನೀವು ಅಟೆನ್ಷನ್ ಕೊಡುದಿಲ್ಲ ಜಿಲ್ಲಾಧಿಕಾರಿ ಅವರು. ಯಾಕಂದ್ರೆ ಅಲ್ಲಲ್ಲ ಡೆಮಾಕ್ರಸಿ ಇಸ್ ಬೈ ದ ಪೀಪಲ್ ಫಾರ್ ದ ಪೀಪಲ್ ಆಫ್ ದ ಪೀಪಲ್. ನಮ್ಮ ಲೆಕ್ಕಲ್ಲ ಎಂದು ಹೇಳುದಿದ್ರೆ ಬ್ಯೂರೋಕ್ರಸಿ ಆಗಿಬಿಡ್ಲಿ. ಏನು ಸೀರಿಯಸ್ ಪಾಯಿಂಟ್ ಅಲ್ಲ ಈಗ. ಹಾಗಾದ್ರೆ ಎಷ್ಟು ತೆಗೆದ ಒಂದು ವರ್ಷದಲ್ಲಿ ಎಷ್ಟು ತೆಗೆದ ಆಯ್ತು. ನೀವು ಏನಾದ್ರು ನಕ್ಸಲೈಟ್ ಪ್ರೊಡ್ಯೂಸ್ ಮಾಡ್ತೀರಾ ಹೇಳಿ. ನಾವೇನೋ ಹೊಯ್ಗೆ ವ್ಯಾಪಾರಸ್ಥರು ಅಲ್ಲ, ಲಾರಿಯರು ಅಲ್ಲ. ಆ ಹೊಯ್ಗೆ ಇಲ್ಲ ಅಂದ್ರೆ ಮನೆ ಕಟ್ಟುವರ ಇವತ್ತು ಆಶ್ರಯ ಮನೆ ಕೊಡ್ತಾ ಇದ್ದೀರಿ. ಅವರಿಗೆ ಉಪ್ಪು ನೀರಾಗಿ ಕೊಡ್ಬೇಕು. ಆ ಸ್ಟ್ರಕ್ಚರ್ ಎಷ್ಟು ದಿನ ನಿಲ್ಲುತ್ತದೆ? ಅದೇ ಸರ್ಕಾರದ ಹೊಣೆ ಇಲ್ವಾ? ಸರ್ಕಾರಕ್ಕೆ ಜವಾಬ್ದಾರಿ ಇಲ್ಲ. ಏನಾಗಿಲ್ಲ, ಕಾಲಸಾಗಣೆ ನಡೀತಾ ಇತ್ತ. ಯಾರು ಕಾನೂನು ಗೌರವಿಸಿದ್ದಾರೆ ಅವರಿಗಿಲ್ಲ. ಅಷ್ಟಲ್ಲದೆ ಕೃಷಿ ಭೂಮಿಗೆ ನವೆಂಬರ್ ತಿಂಗಳು ಬಂದರೂ ಇನ್ನೂ ನೀರು ಬಿಡುತ್ತಿಲ್ಲ, ಯಾವಾಗ ನೀರು ಬಿಡುತ್ತೀರಿ ಎಂದು ವಿಪಕ್ಷ ಪಂಚಾಯತ್ ಸದಸ್ಯ ಪ್ರತಾಪ್ ಚಂದ್ರ ಶೆಟ್ಟಿ ಅಧಿಕಾರಿಗಳನ್ನ ಪ್ರಶ್ನಿಸಿದರು. ಈ ಸಂದರ್ಭ ಮಾತನಾಡಿದ ಇಂಜಿನಿಯರ್, ತಾಂತ್ರಿಕ ಕಾರಣದ ನೆಪವೊಡ್ಡಿ ನೀರು ಬಿಡಲು ಸಾಧ್ಯವಾಗುತ್ತಿಲ್ಲ ಎಂಬ ಉತ್ತರ ನೀಡಿದರು. ಅಧಿಕಾರಿಯ ಮಾತಿಗೆ ಕೆಂಡಾಮಂಡಲಾರದ ಶಾಸಕ ಪ್ರತಾಪ್ ಚಂದ್ರ ಶೆಟ್ಟಿ ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡರು. ಶಾಸಕರೊಂದಿಗೆ ದನಿಗೂಡಿಸಿದ ಸಾರ್ವಜನಿಕರು, ನವೆಂಬರ್ ತಿಂಗಳು ಮುಗಿಯುತ್ತಾ ಬಂದಿದೆ, ಯಾವಾಗ ನೀರು ಬಿಡುತ್ತೀರಿ? ನೀವು ಬೇಕೆಂದೇ ಈ ರೀತಿ ವರ್ತಿಸುತ್ತಿದ್ದೀರಿ ಎಂದರು. ಮಾಣಿ ಡ್ಯಾಮಿಗೂ ಇದಕ್ಕೂ ಏನು ಸಂಬಂಧ? ಮಾಣಿ ಡ್ಯಾಮಿಗೂ ವಿದ್ಯುತ್ ಉತ್ಪಾದನೆಗೆ ಸಂಬಂಧ ಇದೆ, ಹೊಸಂಗಿದು. ಅದಕ್ಕೆ ಬಿಟ್ಟರೆ ಹೊಸಂಗಿಯಲ್ಲಿ ಎಷ್ಟು ವಿದ್ಯುತ್ ಉತ್ಪಾದನೆ ಆಗುತ್ತೆ, ಅದೇ ನೀರು ಎಷ್ಟು ಫ್ಲೋ ಆಗುತ್ತೆ. ಆ ನೀರನ್ನ ಕಾಲುವೆ ಬಿಡ್ಲಿಕ್ಕೆ ಏನೇ ಸಮಸ್ಯೆ ಇಲ್ಲ. ನೀವು ಮೀನಾಮೇಷ ಹಾಕೋ ಎನ್ಸೋದು ಯಾಕೆ? ಮತ್ತೆ ತಾವು ಅನುಮಾನ ಬರುವಂತ ಪ್ರವೃತ್ತಿ ನಂದು ಸರಿಯಲ್ಲ. ಮನೆಯನ್ನು ಕೊಡೋದಲ್ಲ, ನೀವು ಅಥಾರಿಟಿಯಲ್ಲಿ ಹೇಳಿ. ಈಗ ಯಾಕೆ ಕೊಡ್ಲಿಕ್ಕಾಗುದಿಲ್ಲ? ಮಾಣಿ ಡ್ಯಾಮ್ಗೆ ಏನ್ ಸಂಬಂಧ ಹೇಳಿ. ಸಭೆಯಲ್ಲಿ ಜನಪ್ರತಿನಿಧಿಗಳು, ಅಧಿಕಾರಿಗಳು ಉಪಸ್ಥಿತರಿದ್ದರು. ಹರೀಶ್ ಕಿರಣ್ ತುಂಗ, ವಿ4 ನ್ಯೂಸ್ 24/7 ಕುಂದಾಪುರ.